ಮದುವೆಗಳು ವರದಕ್ಷಿಣೆ ಅಥವಾ ಇನ್ನಾವುದೋ ಗಂಭೀರ ಕಾರಣಗಳಿಗಾಗಿ ನಿಂತು ಹೋಗಿರುವುದನ್ನು ಕೇಳಿರ್ತೇವೆ. ಆದರೆ ಇಲ್ಲೊಂದು ಮದುವೆ ನಿಂತಿರುವುದು ಕೇವಲ ಮೇಕಪ್ ಕಿಟ್ಗಾಗಿ. ವರನ ಕಡೆಯವರು ತಂದ ಮೇಕಪ್ ಕಿಟ್ಗಳು ಇಷ್ಟವಾಗಲಿಲ್ಲ ಎಂಬ ಕಾರಣಕ್ಕೆ ವಧು ಮದುವೆಯನ್ನೇ ನಿಲ್ಲಿಸಿರುವ ಘಟನೆ ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯಲ್ಲಿ ನಡೆದಿದೆ. ಬಿಜ್ನೋರ್ನ ಕುಂದನ್ಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮದುವೆಯ ಶಾಸ್ತ್ರದಂತೆ ವರನ ಕಡೆಯವರು ವಧುವಿಗಾಗಿ ಚಡಾವ, ಉಡುಗೊರೆಗಳು ಮತ್ತು ಮೇಕಪ್ ಸಾಮಾನುಗಳು ತಂದಿದ್ದರು. ವಧು ಆ ಮೇಕಪ್ ಕಿಟ್ ಅನ್ನು ತೆರೆದು ನೋಡಿದಾಗ ಅವಳಿಗೆ ತೀವ್ರ ನಿರಾಸೆಯಾಗಿದೆ. ತನಗೆ ಬೇಕಾದ ಘಟಗೆ ಬೇಕಾದ ಗುಣಮಟ್ಟದ ಮೇಕಪ್ ಸಾಮಾನುಗಳು ಅದರಲ್ಲಿಲ್ಲ ಎಂದು ವಧು ತಗಾದೆ ತೆಗೆದಿದ್ದಾಳೆ. ಮೇಕಪ್ ಸಾಮಾನುಗಳು ಮತ್ತು ಬಟ್ಟೆಗಳು ಸರಿಯಾಗಿಲ್ಲ ಎಂದು ವಧು ಮದುವೆಗೆ ಬರಲು ನಿರಾಕರಿಸಿದ್ದಾಳೆ. ಕುಟುಂಬಸ್ಥರು ಎಷ್ಟೇ ಸಮಾಧಾನಪಡಿಸಲು ಪ್ರಯತ್ನಿಸಿದರೂ ಆಕೆ ತನ್ನ ಪಟ್ಟಿನಿಂದ ಹಿಂದೆ ಸರಿದಿಲ್ಲ. ಇಷ್ಟು ಮೇಕಪ್ ಸಾಮಾನು ಕೊಡಲಾಗದವರ ಮನೆಗೆ ನಾನು ಸೊಸೆಯಾಗಿ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾಳೆ ಎನ್ನಲಾಗಿದೆ. ವಿಷಯ ವಿಕೋಪಕ್ಕೆ ಹೋದಾಗ ಎರಡು ಕುಟುಂಬಗಳ ನಡುವೆ ಭಾರೀ ಗಲಾಟೆ ನಡೆದಿದೆ. ಕೊನೆಗೆ ಮದುವೆ ಮಂಟಪದಿಂದ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಲೇರಿದೆ. ವಧುವಿನ ಕಡೆಯವರು ವರನ ಕುಟುಂಬದ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ. ಪೊಲೀಸರು ಮಧ್ಯಪ್ರವೇಶಿಸಿ ಸಂಧಾನ ಮಾಡಲು ಪ್ರಯತ್ನಿಸಿದರೂ ವಧು ಮಾತ್ರ ಮದುವೆಗೆ ಒಪ್ಪಲಿಲ್ಲ. ಈ ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಣ್ಣ ಮೇಕಪ್ ಕಿಟ್ ವಿಚಾರಕ್ಕೆ ಇಡೀ ಮದುವೆಯನ್ನೇ ಕೆಡಿಸಿಕೊಂಡ ವಧುವಿನ ನಿರ್ಧಾರದ ಬಗ್ಗೆ ಪರವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ.